ಚಿಯರ್ಸ್. ನೋಡಿ ಅಲ್ಲಿ ನೋಡಿ. ಅಲ್ಬೇಡಿ ಚೆನ್ನಾಗಿ ನೋಡ್ಕೋತೀನಿ. ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಡಬೇಕು. ಟೈಮ್ ಆಗಿರೋದು 9 ಗಂಟೆ. ಐ ಜಸ್ಟ್ ವೋಕ್ ಅಪ್. ಚಿಯರ್ಸ್. ಚೆನ್ನಾಗೈತಾ? ಸ್ಟ್ರಾಂಗ್ ಆಗಿ. ನಿಮ್ಮ ಕಾಫಿ ಇಷ್ಟನಾ ಟೀ ಇಷ್ಟನಾ ಜಾಸ್ತಿ? ಇದೇ ವೈನ. ಮಾಮಿ, ಈ ಕಾಫಿ ನೀವು ಕುಡ್ದಿಲ್ಲಲ್ಲ? ರುಚಿ ಚೆನ್ನಾಗಿದೆ ಒಂಥರ. ಯು ಶುಡ್ ಟ್ರೈ. ಬಿಸಿ ಬಿಸಿ ಕಾಫಿ. ಇದನ್ನು ಕುಡಿದ್ಬಿಟ್ಟು ಈಗ ಗಿಣ್ಣ ಮಾಡಿದ್ದಾರೆ. ಗಿಣ್ಣ ಜೊತೆಗೆ ದೋಸೆ ಇದೆ, ದೋಸೆಗೆ ಆಲೂಗಡ್ಡೆ ಪಲ್ಯ ಇದೆ, ಆಮೇಲೆ ಚಟ್ನಿ ಇದೆ. ಸೊ ಅದನ್ನೆಲ್ಲ ತಿಂದು ಫ್ರೆಶನ್ ಅಪ್ ಆಗಿ ನಾವು ಹೊರಡಬೇಕು. ಅಯ್ಯ, ಗಿಣ್ಣ ಮಾಡಿದ್ದಾರೆ. ಗಿಣ್ಣ ಇಷ್ಟನಾ ನಿಮಗೆ? ಗಿಣ್ಣ ಅಂದರೆ ಯಾರಿಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಇದ್ದಿದೆ, ಈ ಕಡೆ ಕಮ್ಮಿ ಸ್ವೀಟ್ ಇದ್ದಿದೆ ಅಲ್ವಾ? ಅಕ್ಕಿ ರೊಟ್ಟಿ ಜೊತೆ ಏನು ಅದ್ಭುತ ಕಾಂಬಿನೇಷನ್ ಅಲ್ಲ ಇದು. ಆ್ಯಕ್ಚುಲಿ ಕ್ಯಾರಮಲ್ ಕಸ್ಟರ್ಡ್ ಥರನೇ ಟೆಕ್ಸ್ಚರ್ ಆ್ಯಂಡ್ ಟೇಸ್ಟ್ ಕೂಡ ಇರುತ್ತೆ. ನೀವು ಟ್ರೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಡೂ ಟ್ರೈ ಇಟ್. ಚಟ್ನಿ, ಅದ್ರ ಜೊತೆಗೆ ಪಲ್ಯನೂ ಇದೆ. ಆ್ಯಂಡ್ ಇಲ್ಲಿ ದೋಸೆ ಜೊತೆ ಗಿಣ್ಣದ ಗುರು. ಗಿಣ್ಣ ಅಂದರೆ ಭಾಳ ಇಷ್ಟ. ಸ್ವೀಟ್ ಗುರು. ಮೈಸೂರಿಂದ ಅಭ್ಯಾಸ. ತಾತ ಏನಾದರೂ ತಿಂತಾ ಇದ್ರೆ ನನಗಂತೂ ಒಂದು ತುತ್ತು ಕೊಟ್ಟೇ ಕೊಡ್ತಾರೆ. ಅದರಲ್ಲೂ ನನ್ನ ಫೇವ್ರೇಟ್ ಅಂದರೆ ಮಿಸ್ ಮಾಡಲ್ಲ. ಭಾಳ ಚೆನ್ನಾಗೈತೆ ಅಲ್ಲ? ನಾನು ಮಾಡಿದ್ದು ಅದ್ಭುತ. ಇನ್ನೇನು ಟೈಮ್ ಆಯ್ತು, ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಟೈಮ್ ಆಗಿರೋದು 1:30. ನಾವು ಏರ್ಪೋರ್ಟ್ 2:30 ರೀಚ್ ಆಗ್ತೀವಿ ಆಲ್ಮೋಸ್ಟ್. ಆ್ಯಂಡ್ 5:10 ನಮ್ಮ ಫ್ಲೈಟ್ ಇರುತ್ತೆ. ಬಟ್ ಐ ಥಾಟ್ ಬಿಫೋರ್ ಲಿವಿಂಗ್ ಇಂಡಿಯಾ ನಿಮ್ಮೆಲ್ಲರಿಗೊಂದು ಗಿವ್ ಅವೇ ಮಾಡಬೇಕು ಅಂತ. ನನ್ನ ಹತ್ರ ಇದೆ ಒಂದಲ್ಲ ಸುಮಾರಷ್ಟು ಝೂಕ್ ಬ್ರ್ಯಾಂಡಿನ ಕಲೆಕ್ಷನ್ಸ್. ಐ ಆಮ್ ಸೋ ಗ್ಲಾಡ್. ಅವರು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ನ ಕಳಿಸ್ತಾನೆ ಇರ್ತಾರೆ. ಇದು ಲ್ಯಾಪ್ಟಾಪ್ ಬ್ಯಾಗ್ ಅಂತ ನಾನು ತಗೊಂಡಿರೋದು. ಸೋ ಕಂಫರ್ಟೇಬಲ್. ಇನ್ಫ್ಯಾಕ್ಟ್ ಇದು ಸಿಂಗಲ್ ಪರ್ಸನ್ಗೆ ಬ್ಯಾಕ್ ಪ್ಯಾಕ್ ಥರನೂ ಆಗುತ್ತೆ. ಆ್ಯಂಡ್ ಎಷ್ಟು ಚೆನ್ನಾಗಿರುತ್ತೆ. ಇಂಡಿಯನ್ ಡಿಸೈನ್ ಇದೆ ನೋಡಿ. ಆ್ಯಂಡ್ ಕ್ವಾಲಿಟಿ ಇಸ್ ಫ್ಯಾಂಟಾಸ್ಟಿಕ್. ಇದ್ರ ಜೊತೆಗೆ ನನ್ನ ಹತ್ರ ಈ ಒಂದು ಬ್ಯಾಗ್ ಬೇರೆ ಇದೆ. ದಿಸ್ ಇಸ್ ವೆರಿ ಕ್ಯೂಟ್. ಇನ್ಫ್ಯಾಕ್ಟ್ ಯಾರೋ ಕೇಳಿದ್ರಿ ನಿಮ್ಮ ಅಮ್ಮ ಹಾಕಿರೋಂಥ ಬ್ಯಾಗ್ ಯಾವುದು ಅಂತ. ನಾನು ಆ ಟೈಮಲ್ಲಿ ರೆಕಗ್ನೈಸ್ ಮಾಡಿರಲಿಲ್ಲ ನೀವು ಇದೇ ಬ್ಯಾಗ್ ಬಗ್ಗೆ ಮಾತಾಡ್ತಾ ಇದ್ದೀರಂತ. ಬಟ್ ಎಸ್, ಅಫ್ಕೋರ್ಸ್ ಇದನ್ನು ಕೂಡ ಝೂಕಿನ ತಗೊಂಡಿರೋದು. ಅಮ್ಮ ಇಲ್ಲಿರ್ಬೇಕಾದ್ರೆ ಇವ್ರು ಯೂಸ್ ಮಾಡ್ತಾ ಇದ್ರು. ನನ್ನ ಫೇವ್ರೇಟ್, ನಾನು ಇದನ್ನು ಯೂಸ್ ಮಾಡ್ತೀನಿ. ನಿಮಗೆ ಗೊತ್ತೇ ಇದೆ, ಹೆಚ್ಚಿನ ನನ್ನ ಬ್ಯಾಗ್ ಈ ಥರನೇ ಇದೆ ಬಿಕಾಸ್ ಇದರಲ್ಲಿ ಜಾಸ್ತಿ ಐಟಮ್ಸ್ ಇರ್ಬೋದು ಅಂತ. ಆಲ್ಸೋ ಇದ್ರ ಜೊತೆಗೆ 2 ಸ್ಲಿಂಗ್ ಬ್ಯಾಗ್ಸ್ ಇದೆ ನನ್ನ ಹತ್ರ. ಇದು ನಾನು UAE ಯೂಸ್ ಮಾಡ್ತಾ ಇದ್ದೆ. ಇಲ್ಲಿ ಬಂದಮೇಲೆ ಎಲ್ಲ ವಿಡಿಯೋಸಲ್ಲಿ ಈ ಬ್ಯಾಗ್ಸ್ ಇದೆ ನನ್ನ ಹತ್ರ. ಬಟ್ ಗಿವ್ ಅವೇ ಏನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಇದೆಯಲ್ಲ ಸೇಮ್ ಟು ಸೇಮ್ ಅದೇ ರೀತಿನ ಒಂದು ಸ್ಲಿಂಗ್ ಬ್ಯಾಗ್. ಇದರಲ್ಲಿ ಕಂಪಾರ್ಟ್ಮೆಂಟ್ಸ್ ತುಂಬಾ ಇದೆ. ಇಲ್ಲೊಂದು ಜಿಪ್ ಇದೆ, ಜಿಪ್ ಒಳಗಡೆ ಮತ್ತೊಂದು ಜಿಪ್ ಇದೆ, ಆ್ಯಂಡ್ ಬ್ಯೂಟಿಫುಲ್ ನೋಟ್ ಬೇರೆ ಇದೆ. ಹಾಗೆಯೇ ಇಲ್ಲೊಂದು ಜಿಪ್ ಇದೆ, ವಿಚ್ ಮೀನ್ಸ್ ಇದರಲ್ಲಿ ನಾನು ನನ್ನ ಟ್ರೈಪಾಡ್ ಇರ್ತೀನಿ, ನನ್ನ 2 ಮೊಬೈಲ್ ಫೋನ್ಸ್ ಇರ್ತೀನಿ, ಮಾಸ್ಕ್ ಇರ್ತೀನಿ, ಲಿಪ್ಸ್ಟಿಕ್ ಇರ್ತೀನಿ, ಕಾರ್ಡ್ಸ್, ದುಡ್ಡು ಎಲ್ಲನೂ ಇಡ್ಬೋದು ಆರಾಮದಲ್ಲಿ. ಆ್ಯಂಡ್ ಹೆವಿ ಅಂತೂ ಇಲ್ಲ. ಕ್ವಾಲಿಟಿ ಇಸ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಸೊ ಅವ್ರು ಹೇಳಿದಾಗ ಲೆಟ್ಸ್ ಡೂ ಅ ಗಿವ್ ಅವೇ ಅಂದರೆ ಐ ಸೆಡ್ ಆಬ್ಸಲ್ಯೂಟ್ಲಿ ಎಸ್, ಬಿಕಾಸ್ ಒಳ್ಳೆ ಬ್ರ್ಯಾಂಡ್ ಗಿವ್ ಅವೇ ಫ್ರೀ ಆಗಿ ನಿಮ್ಗೆ ಗಿಫ್ಟ್ ಸಿಗುತ್ತೆ. ಬಟ್ ಓನ್ಲಿ ಫಾರ್ 3 ಪೀಪಲ್. ಸೊ ರೂಲ್ಸ್ ಏನಪ್ಪ ಅಂದರೆ ನೀವು ಝೂಕ್ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೆಕೆಂಡ್ ರೂಲ್, ಝೂಕ್ ಅವರ ಇನ್ಸ್ಟಾಗ್ರಾಮ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಬೇಕು. ಆ್ಯಂಡ್ ನಾನು ಇವಾಗ ಕೇಳುವಂಥ 2 ಪ್ರಶ್ನೆಗೆ ನೀವು ಉತ್ತರನ ಕೊಡಬೇಕು. ಸೊ ಕಾಮೆಂಟ್ ಸೆಕ್ಷನಲ್ಲಿ ಬೇಗ ಉತ್ತರನ ಕೊಡಿ. ಆ್ಯಂಡ್ ಲೆಟ್ಸ್ ಸಿ ನಿಮ್ಮಲ್ಲಿ ಯಾರು ಲಕ್ಕಿ ಆಗ್ತಾರೆ ಟು ವಿನ್ ದಿಸ್ ಬ್ಯೂಟಿಫುಲ್ ವೀಗನ್ bags from Zouk. Question 1. Tell us about your favorite prints from Zouk. Zouk brand ಅಲ್ಲಿ ಅವರ ಬ್ಯಾಗ್ಸ್ ಗೆ ಹಲವಾರು ಪ್ರಿಂಟ್ಸ್ ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಫೇವರೇಟ್ ಪ್ರಿಂಟ್ ಯಾವುದು? What are the 3 features of Zouk? Zouk ಅನ್ನೋ ಬ್ರ್ಯಾಂಡ್ ನ 3 ವಿಭಿನ್ನತೆಯ ಫೀಚರ್ಸ್ ಏನು? ಸೊ ಈ ಒಂದು ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನಿಮ್ಮ ಅನಿಸಿಕೆ ತಿಳಿಸಿ. there's no right or wrong answer. ಇದ್ರ ಜೊತೆಗೆ ಲಕ್ಕಿ ಪರ್ಸನ್ಗೆ you will get a free sling bag. And come now, let's hurry up. Let's go to the airport. Bye. See you. Bye. ಹೋಗಿ ಫೋನ್ ಮಾಡಬೇಕು. ಮನೆ ಸೇರಿದ್ಮೇಲೆ ಈ ಸತಿ ಊರಿಗೆ ಬಂದಿದ್ದು ಅನ್ಪ್ಲ್ಯಾನ್ಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ನನ್ ದ ಲೆಸ್ ವಿ ಆರ್ ಫೈನಲಿ ಡನ್. ಇವಾಗ ವಾಪಸ್ ಹೊರಡಬೇಕು ನಮ್ಮ ಮನೆಗೆ. ಮಾತಾಡ್ತಾ ಏರ್ಪೋರ್ಟ್ ತಲುಪಿದೆ ಗೊತ್ತಾಗಲಿಲ್ಲ.
ಕೋವಿಡ್ ಪೀಕಲ್ಲಿ ಇತ್ತಲ್ವ, ಸೊ ಹಾಗಾಗಿ ಏರ್ಪೋರ್ಟ್ ಹತ್ರ ಬಂದ ಮೇಲೂ ಮತ್ತೊಂದ್ಸತಿ ಕೋವಿಡ್ ಟೆಸ್ಟ್ ಮಾಡಿಸ್ತಾ ಇದ್ರು. ಸೊ ಆ ಟೆಸ್ಟ್ ಬಂದು ಆ ರಿಪೋರ್ಟ್ಗೋಸ್ಕರ ಕಾದ ಮೇಲೆ ಮತ್ತೆ ಹೋಗೋದಂದ್ರೆ ಇಟ್ ವಾಸ್ ಅ ಬಿಗ್ ಟಾಸ್ಕ್. ಥ್ಯಾಂಕ್ಫುಲಿ ಈ ಸತಿ ಆ ಟೆಸ್ಟ್ ಇರಲಿಲ್ಲ, ಸೊ ಬೇಗ ಒಳಗಡೆ ಬಂದ್ವಿ ಆ್ಯಂಡ್ ವಿ ಫಿನಿಶ್ಡ್ ಅ ಚೆಕ್ ಇನ್. ಎಷ್ಟು ಬ್ಯೂಟಿಫುಲ್ ಆರ್ಟ್ ವರ್ಕ್ಸ್ ಇತ್ತು, ಸೊ ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ವಿಡಿಯೋ ನೋಡ್ತಾ ಇರಿ, ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮಗೂ ತಿಳಿಸ್ತೀನಿ. ನಾವು ಅನ್ಯೂಶುವಲ್ ಟೈಮಿಗೆ ಹೊರಟಿದ್ದೀವಲ್ಲ, ಅಂದರೆ ಬೆಳಿಗ್ಗೆ ಹೊತ್ತು ಬ್ಯುಸಿ ಇರುತ್ತೆ ಏರ್ಪೋರ್ಟ್, ಸಂಜೆ ಹೊತ್ತೇನೂ ಬ್ಯುಸಿ ಇರುತ್ತೆ. ಬಟ್ ಇವಾಗ ಯಾರೂ ಇಲ್ಲ ಏರ್ಪೋರ್ಟಲ್ಲಿ, ಖಾಲಿ ಇದೆ. ಸೊ ನಾವು ಇಂಟರ್ನ್ಯಾಷನಲ್ ಲೌಂಜ್ ಆಕ್ಸೆಸ್ ಸಿಗ್ಬೋದಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ ಏನಂತೆ. ಇಲ್ಲಿ 2 ಲೌಂಜ್ ಇದೆ, ಒಂದು ಎಕನಾಮಿಕ್ ಕ್ಲಾಸ್ಗೆ ಸಪ್ರೇಟ್, ಹಾಗೆಯೇ ಬಿಸ್ನೆಸ್ ಆ್ಯಂಡ್ ಫಸ್ಟ್ ಕ್ಲಾಸ್ಗೆ ಸಪ್ರೇಟ್ ಇದೆ. ಸೊ ಹೋಗೋಣ ಇನ್ನೊಂದು ಲೌಂಜ್. ಯಾರೂ ಇಲ್ಲ ಏರ್ಪೋರ್ಟಲ್ಲಿ, ಆದರೆ ಜನರು ಜಾಸ್ತಿ ಇರ್ತಾರೆ, ಇಲ್ಲವೇ ಇಲ್ಲ. ಲೆಟ್ಸ್ ಗೋ. ಡ್ಯೂಟಿ ಫ್ರೀ ಸ್ಟೋರಲ್ಲಿ ಈ ಥರದ ಆಕ್ಸೆಸರೀಸ್ನ ನೋಡಿದೆ. ಇದರ ಕಾಸ್ಟ್ ಎಷ್ಟು ಗೆಸ್ ಮಾಡಿ ನೋಡೋಣ. ಈ ಒಂದು ಇಯರಿಂಗ್ಸ್ಗೆ 1050 ರೂಪೀಸ್. ಎಕ್ಸ್ಪೆನ್ಸಿವ್. ಹಾಯ್, ನಮ್ಮ ಚೆಕಿನ್ ಎಲ್ಲ ಆಯ್ತಲ್ಲ, ಇವಾಗ ಲೌಂಜ್ ಆಕ್ಸೆಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ತುಂಬ ಸಮಯ ಆಯಿತು ನಾವು ಯೂಸೇ ಮಾಡಲ್ಲ. ಸೊ ಲೆಟ್ಸ್ ಈ ಸತಿ ಟ್ರೈ ಮಾಡೋಣ ಅಂತ ನಾವು ಹೋದ್ವಿ. ಸೊ ಇಬ್ರಿಗೆ ಬೇಕಲ್ಲ ಲೌಂಜ್ ಆಕ್ಸೆಸ್. ಸೊ ಲೌಂಜ್ ಆಕ್ಸೆಸ್ ಅಂದರೆ ಏನು ಅಂದರೆ, ನೀವು ಒಂದು ಬುಫೆಗೆ ಹೋಗ್ತಿರೋ ಒಂದು ಹೋಟೆಲ್ಗೆ, ಒಂದು ಬುಫೆಗೆ ಒಂದು 400 ರೂಪಾಯಿಂದ ಒಂದು 1500 ತನಕನೂ ಇರುತ್ತೆ 5 ಸ್ಟಾರ್ ಪ್ರಾಪರ್ಟೀಸಲ್ಲಿ. ಇಲ್ಲಿ ಇವಾಗ ಏರ್ಪೋರ್ಟಲ್ಲಿ ಲೌಂಜ್ ಅಂದರೆ ಅಲ್ಲಿ ವೆರೈಟಿ ಫುಡ್ ಇರುತ್ತೆ, ಡ್ರಿಂಕ್ಸ್ ಇರುತ್ತೆ, ಕನ್ಸ್ಯೂಮ್ ಮಾಡ್ಬೋದು. ಅದಕ್ಕೆ ಎಷ್ಟು ಚಾರ್ಜ್ ಇರುತ್ತೆ ಮಿನಿಮಮ್? ಒಂದೊಂದು ಕಡೆ ವೇರಿಯೇಷನ್ 1500 to 5000 ರೇಂಜ್ ಇರುತ್ತೆ. ಅಂದರೆ ಒಂದು ಬುಫೆ ಥರ ಊಟ ಇರುತ್ತೆ. ಏರೋಪ್ಲೇನಿಗೆ ಕಾಯ್ತಾ ಕೂತ್ಕೊಳ್ಳೋ ಬದಲು ಟೈಮ್ ಪಾಸ್ ಆಗುತ್ತೆ ಅಂತ ಅಲ್ಲಿ. ಆ್ಯಂಡ್ ಅಲ್ಲಿ ಸೀಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ತುಂಬ ರಾಯಲ್ ಸೀಟಿಂಗ್ಸ್ ಎಲ್ಲ ಇರುತ್ತೆ. ಅದರಲ್ಲೂ ಡಿಫ್ರೆಂಟ್ ಸೆಕ್ಷನ್ಸ್ ಇರುತ್ತೆ, ಹೇಳಿದ್ನಲ್ಲ, ಎಕನಾಮಿ ಬೇರೆ, ಬಿಸ್ನೆಸ್ ಬೇರೆ, ಫಸ್ಟ್ ಕ್ಲಾಸೇ ಬೇರೆ. ನಮಗೆ ಇವತ್ತು 2 ಕಾರ್ಡಿಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಯೋಚನೆ ಮಾಡಿ. ಸೊ ನೀವು ಯಾವತ್ತೂ ಬ್ಯಾಂಕಲ್ಲಿ ಕಾರ್ಡ್ಸ್ ತಗೋಬೇಕಾದ್ರೆ, ಸ್ಪೆಷಲಿ ನೀವು ಟ್ರಾವೆಲ್ ಮಾಡ್ತೀರಂದರೆ, ಈ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಇದಕ್ಕೆ ಎಷ್ಟು ಕಟ್ಟಿದ್ದೀವಿ ದುಡ್ಡು? ಒಂದು ಕಾರ್ಡಲ್ಲಿ 25 ರೂಪೀಸ್, ಇನ್ನೊಂದು ಕಾರ್ಡ್ 0. ಎಕ್ಸಾಕ್ಟ್ಲಿ, ಬಿಕಾಸ್ ಇವ್ರು ತಗೊಳ್ಳೋ ಪ್ರೀಮಿಯಂ ಕಾರ್ಡ್ಸ್ ಅಲ್ಲ. ಸೊ ಹಾಗಾಗಿ ಆ ಕಾರ್ಡ್ಸಲ್ಲಿ ನಮಗೆ ಇಂಥ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಆ್ಯಂಡ್ ಅಗೇನ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ಯೂಸ್ ಮಾಡ್ತೀರಾ, ಯಾವ ರೀತಿ ಕಾರ್ಡಲ್ಲಿ ಫೆಸಿಲಿಟೀಸ್ ಇರುತ್ತೆ, ಯಾವ ಬ್ಯಾಂಕಲ್ಲಿ ಇರುತ್ತೆ, ಎವ್ರಿಥಿಂಗ್ ಮ್ಯಾಟರ್ಸ್, ಆಯಿತಾ. ಸೊ ಫೀಲ್ಸ್ ಗುಡ್ ಅಲ್ವಾ? ಬರೀ 25 ರೂಪಾಯಿ ಕೊಟ್ಟು ಯು ಕ್ಯಾನ್ ಎಂಜಾಯ್ ದಿ ಫುಲ್ ಲಕ್ಸುರಿ ಮೀಲ್ಸ್, ಲಕ್ಸುರಿ ಸೀಟಿಂಗ್, ಆರಾಮದಲ್ಲಿ ಇರ್ಬೋದು 1 hour ಅಲ್ವಾ. ಲೆಟ್ಸ್ ಗೋ ಚೆಕ್ ಇಟ್ ಕಮ್. ಕಮ್ಮಿ ಸಮಯದಲ್ಲಿ ಎಷ್ಟೊಂದು ಬದಲಾವಣೆಗಳು. ಲಾಸ್ಟ್ ಟೈಮ್ ಹೋಗಿದ್ದ ಲೌಂಜ್ ಸ್ಪೇಸೇ ಬೇರೆ, ಈ ಸತಿ ಇರುವಂಥ ಲೌಂಜ್ ಸ್ಪೇಸೇ ಬೇರೆ. ಇಲ್ಲಿ ಇಟ್ಟಿದ್ದಾರಲ್ಲ, ಅದೆಲ್ಲ ಅನ್ಲಿಮಿಟೆಡ್ ಆಗಿ ನೀವು ತಗೋಬೋದು. ಹಾಗೆಯೇ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಕೂಡ ಇರುತ್ತೆ. ದಿಸ್ ಕುಡ್ ಬಿ ಚಾರ್ಜಬಲ್. ಫುಡ್ ಐಟಮ್ಸ್ ನೋಡಿದ್ರೆ ನಾವು ಹೋಗಿದ್ದು ಸಂಜೆ ಹೊತ್ಕಲ್ಲ, ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ, ವಿಚ್ ಇಸ್ ವೆರಿ ಡಿಸಪಾಯಿಂಟಿಂಗ್. ಬಿಕಾಸ್ ಬೇರೆ ಟೈಮ್ನಲ್ಲಿ ಇದಕ್ಕಿಂತ ತುಂಬಾ ಆಪ್ಷನ್ಸ್ ಇರುತ್ತೆ. ನನ್ ದ ಲೆಸ್ ಫುಡ್ ವಾಸ್ ವೆರಿ ಟೇಸ್ಟಿ. ಸೂಪ್, ಸ್ಯಾಲಡ್, ಮೇನ್ ಕೋರ್ಸ್, ಡೆಸರ್ಟ್ಸ್ ಇದೆಲ್ಲ ಆದಮೇಲೆ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಒಬ್ರು. ಹಾಯ್, ಇಲ್ಲಿ ನೋಡಿ ಏರ್ಪೋರ್ಟಲ್ಲಿ ಯಾರು ಸಿಕ್ಕಿದ್ರು ಅಂತ, ನಮ್ಮ ಸಬ್ಸ್ಕ್ರೈಬರ್ಸ್. ಸೊ ಪುಟಾಣಿ ಪಾಪುಗೆ 11 months. ಇವಾಗ ಅವರು ಬೆಂಗಳೂರಿಂದ ದುಬೈಗೆ ಹೊರಟಿದ್ದಾರೆ ಅಲ್ಲ ಚಿನ್ನಿ? ಅಲ್ಲಿ ನೋಡಿ ಚಿನ್ನಿ. ಹಾಯ್ ಅನ್ನಿ. ಓ ಮೈ ಗಾಶ್, ನೀವು ದುಬೈ ಪಾಪುನ ನೀವು ಅಜ್ಜಾಜಿ ಮಿಸ್ ಮಾಡ್ಕೋತಾರೆ. ಹೌದಾ ಚಿನ್ನಿ? ಫೋನ್ ನೋಡಿ ಅಲ್ಲಿ ನೋಡಿ. ಹಾಯ್ ಚಿನ್ನಮ್ಮ, ಬೇಜಾರಾ ದುಬೈ ಕರ್ಕೊಂಡು ಹೋಗ್ತಾ ಇದ್ದಾರಂತ? ನೋಡೋದು ನೋಡಿ. ಅಲ್ಲಿ ಯಾರಿದ್ದಾರೆ? ಅಲ್ಲಿ ವಾವ್, ಹಾಯ್. ಹೂ ಇಸ್ ದಿಸ್ ಬ್ಯೂಟಿಫುಲ್? ಹೂ ಇಸ್ ದಿಸ್? ಎಮಿರೇಟ್ಸ್ ಫ್ಲೈಟಲ್ಲಿ ಫೈನಲ್ ಕಾಲ್. ಸೊ ನಾವು ಬೇಗ ಹೋಗ್ತಾ ಇದ್ದೀವಿ. ಫಾಸ್ಟ್ ರನ್ ಥರ. ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಬನ್ನಿ ಹಾಗೆ ಮಾತಾಡೋಣ ಅಂತ ಹೇಳಿದ್ದೆ. ಸೊ ನೀವೆಲ್ಲರೂ ಪ್ರಶ್ನೆ ಕೇಳ್ತಾ ಇದ್ರ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದ. ಸೊ ನಾನು ಅಲ್ಲೇ ಬಾಕಿ, ಇನ್ನು ಸ್ವಲ್ಪ ತಲೆ ಇಡ್ತಿದ್ರೆ ಫ್ಲೈಟ್ ಹೋಗ್ತಾನೆ ಇತ್ತು. ಲೆಟ್ಸ್ ಗೋ. ಮೇಲೆ ಹೋಗ್ಬೇಕಾ? ಎಮಿರೇಟ್ ಸ್ಟಾಫ್ ಎಕ್ಸಲೆಂಟ್ ಆಗಿ ಹೋಸ್ಟಿಂಗ್ ಮಾಡಿದ್ರು. ವಿ ಲವ್ಡ್ ಇಟ್. ಕೆಲವೊಂದು ಡೀಟೇಲ್ಸ್ ನಿಮ್ಮ ಜೊತೆನೂ ಹಂಚ್ಕೋತೀನಿ. ಹಾಗೆಯೇ ಇಲ್ಲಿ ನಮ್ಮ ಬ್ಯಾಗೇಜ್ ಇಡುವಂಥ ಏರಿಯಾ. ಸೊ ನಮ್ಮ ಲಗೇಜ್ನ ನಾವು ಈ ಥರ ಇಡಬೇಕಾಗತ್ತೆ.
ಅರೆ ಮುಂಚೆ ಎಲ್ಲ ಏರ್ ಹೋಸ್ಟೆಸ್ ನೆನ್ಪಿಟ್ಟು ಹೇಳ್ತಾ ಇದ್ರು ಎಮರ್ಜೆನ್ಸಿನಲ್ಲಿ ಏನು ಮಾಡಬೇಕು, ಎಮರ್ಜೆನ್ಸಿ ಕಿಟ್ ಎಲ್ಲಿಟ್ಟಿರ್ತಾರೆ, ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ. ಈ ಥರ ಇವಾಗ ನೋಡಿದ್ರೆ ಡಿಜಿಟಲಿ ಇಲ್ಲಿ ಸ್ಕ್ರೀನಲ್ಲೇ ಹಾಕಿದ್ದಾರೆ. ಹಾಗೆಯೇ ದೀಪು ಅವರು ಫೋನ್ ಯೂಸ್ ಮಾಡಬೇಕು ಅಂತ ಚಾರ್ಜಿಂಗ್ ಹಾಕ್ತಾ ಇದ್ರು. ಇಲ್ಲಿ ಇವತ್ತು ಯಾಕೋ ಮಕ್ಕಳು ಫೋಟೋಸ್ ತಗೋತಾ ಇದ್ರು, ಅವರಿಗೆ ಸ್ಪೆಷಲ್ ಗುಡೀಸ್ ಬೇರೆ ಕೊಡ್ತಾ ಇದ್ರು. ಹಾಗೆ 1 hour ಆದಮೇಲೆ ಇಟ್ ವಾಸ್ ಫುಡ್ ಟೈಮ್. ಸೊ ಡ್ರಿಂಕ್ಸ್ ಆ್ಯಂಡ್ ಫುಡ್ ಏನಿತ್ತು ಇವತ್ತು ಅಂತ ಬನ್ನಿ ನೋಡ. ಅದಕ್ಕೂ ಇಲ್ಲಿ ಆಲ್ಕೋಹಾಲ್ ಏನೆಲ್ಲ ವೆರೈಟೀಸ್ ಇತ್ತು ಅಂದರೆ ಜಾಕ್ ಡೇನಿಯಲ್ಸ್, ಬಕಾಡಿ, ಮತ್ತಷ್ಟು ಸಿಂಗಲ್ ಮಾಲ್ಸ್ ಆ್ಯಂಡ್ ವಿಸ್ಕಿ ಆಪ್ಷನ್ಸ್ ಕೂಡ ಇತ್ತು, ಅಲಾಂಗ್ ವಿತ್ ಸಮ್ ವೈನ್ ಆ್ಯಂಡ್ ಕಾಫಿ ಟೀ. ಜನರಲಿ ಪ್ಲೇನ್ ಫುಡ್ಸ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ದಿಸ್ ಟೈಮ್ ಇಟ್ ವಾಸ್ ಅಲ್ಟಿಮೇಟ್, ಎಕ್ಸ್ಟ್ರಾ ಆರ್ಡಿನರಿ, ಇನ್ಫ್ಯಾಕ್ಟ್ ಔಟ್ ಆಫ್ ದಿ ಎಕ್ಸ್ಪೆಕ್ಟೇಷನ್. ಮಟನ್ ಕೀಮಾ ಜೊತೆ ರೈಸ್ ವಾಸ್ ಸೂಪರ್ ಕಾಂಬಿನೇಷನ್ ಗೊತ್ತಾ. ಆಮೇಲೆ ಇಲ್ಲಿ ಕಾರ್ನ್ ಸ್ಯಾಲಡ್, ರಸ್ಮಲೈ ಇತ್ತು, ದ್ಯಾಟ್ ವಾಸಂಟ್ ದಟ್ ಗ್ರೇಟ್. ಆಮೇಲೆ ಮಾಮೂಲಿ ಬನ್ ಜೊತೆ ಅಮೂಲ್ ಬಟರ್ ಆ್ಯಂಡ್ ವೈನ್ ಆ್ಯಂಡ್ ಆ್ಯಪಲ್ ಜ್ಯೂಸ್. ಇಷ್ಟೆಲ್ಲ ತಿನ್ನೋ ಅಷ್ಟರಲ್ಲಿ ಹೊಟ್ಟೆ ತುಂಬಾ ಫುಲ್ ಆಗುತ್ತೆ. ಇದು ಆದಮೇಲೆ ಕಾಫಿ ಟೀಗಂತ ಮತ್ತೆ ಬರ್ತಾರೆ, ಬಟ್ ಸಾಕಪ್ಪ ಅಂತ ಅನಿಸುತ್ತೆ, ಎಷ್ಟು ಅಂತ ತಿಂತಾ ಇರೋದಲ್ವಾ. ನಂದಲೆಸ್ ಈ ಫುಡ್ ಐಟಮ್ಸ್ನೆಲ್ಲ ಎಲ್ಲಿ ಸ್ಟೋರ್ ಮಾಡ್ತಾರೆ ಏರ್ಪ್ಲೇನ್ ಒಳಗಡೆ ಬನ್ನಿ ನೋಡೋಣ. ಇಲ್ಲಿರುವಂಥ ಹೋಸ್ಟ್ ನನಗೊಂದು ಕ್ವಿಕ್ ಟೂರ್ನ ಮಾಡಿಸಿದ್ರು. ಬನ್ನಿ ಲೆಟ್ಸ್ ಎಕ್ಸ್ಪ್ಲೋರ್ ದಿ ಫುಡ್ ಕಂಪಾರ್ಟ್ಮೆಂಟ್ಸ್. ಇಲ್ಲಿ ಕಾಫಿ ಟೀ ಮೆಷಿನ್ ಇದೆ, ಇದ್ರ ಜೊತೆಗೆ ಇದು ಸ್ಮಾಲ್ ಮಿನಿ ಫುಡ್ ಕಂಪಾರ್ಟ್ಮೆಂಟ್. That's so lovely. ಇಲ್ಲಿರುವಂಥ ಏರ್ ಹೋಸ್ಟೆಸ್ ತುಂಬಾನೇ ಚೆನ್ನಾಗಿ ಹೋಸ್ಟಿಂಗ್ ಮಾಡಿ she explained us what it is, how the foods are served, where the compartments are, and this lovely Emirates pride that I'm wearing. Thank you so much. ದಿಸ್ ವಾಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ನಾನು ನನ್ನ ಪಾಡಕ್ಕೆ ಕೂತು ವಿಡಿಯೋ ಮಾಡ್ತಾ ಇದ್ದೆ. ಶಿ ಕಾಟ್ ಮಿ, ಶಿ ವಾಸ್ ಲೈಕ್ ನೀವು ಯೂಟ್ಯೂಬರ್, ಬನ್ನಿ ನಾನು ನಿಮಗೆಲ್ಲ ಟೂರ್ ತೋರಿಸ್ತೀನಿ ಅಂತ. ಐ ವಾಸ್ ಸೋ ಎಕ್ಸೈಟೆಡ್. ಆಬ್ವಿಯಸ್ಲಿ ಯಾರಿಗೆ ಇಷ್ಟ ಅಲ್ಲ ಏರ್ಪ್ಲೇನ್ ಒಳಗಡೆ ಹೇಗಿರುತ್ತೆ ಏನು ಅಂತ ನೋಡೋದಕ್ಕೆ. ಇಲ್ಲಿ 6 ಓವನ್ಸ್ ಇದೆಯಂತೆ. ಇಲ್ಲಿ ಫುಡ್ ಹೀಟಿಂಗ್ ಎಲ್ಲ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆಯಂತ ನೋಡಿ. ಹಾಗೆಯೇ ನಮಗೆ ಕೊಟ್ಟಿರುವಂಥ ಫುಡ್ ಟ್ರೇಸ್ನೆಲ್ಲ ಇಲ್ಲಿಟ್ಟಿರ್ತಾರೆ, ಅದನ್ನು ಓಪನ್ ಮಾಡಿ ತೋರಿಸ್ತಾರೆ. ಇದು ಇವಾಗ ಕನ್ಸ್ಯೂಮ್ ಆಗಿದೆಯಲ್ಲ, ಕನ್ಸ್ಯೂಮ್ ಆದಮೇಲೆ ಅದನ್ನು ನೆಕ್ಸ್ಟ್ ಇಲ್ಲೇ ಹಾಕ್ತಾರೆ. ಹೌ ಇಂಟ್ರೆಸ್ಟಿಂಗ್ ಅಲ್ವಾ. ಇಷ್ಟು ಪುಟ್ಟ ಸ್ಪೇಸಲ್ಲಿ ಎಲ್ಲರಿಗೂ ಬೇಕಾಗಿರುವಂಥ ವೆರೈಟಿ ಫುಡ್ ಐಟಮ್ಸ್ ಇರುತ್ತೆ, ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್. ಹಾಗೆಯೇ ಇಲ್ಲಿ ಬಂದರೆ ಇದು ಬಂಕ್ಸ್ ಅಂದರೆ ಏರ್ ಹೋಸ್ಟೆಸ್ ಅವ್ರಿಗೆಲ್ಲ ನಿದ್ದೆ ಮಾಡೋ ಜಾಗ. ಆಲ್ಮೋಸ್ಟ್ 10 ಬೆಡ್ಸ್ ಇರುತ್ತೆ ಅಂತೆ, ವಿತ್ ಆಬ್ಸಲ್ಯೂಟ್ಲಿ ಗುಡ್ ಸ್ಪೇಸಿಂಗ್. ಲಾಂಗ್ ಜರ್ನಿ ಇರುತ್ತಲ್ಲ, ಇವಾಗ US ಹೋಗಬೇಕು ಅಂದರೆ ಇಟ್ಸ್ ಅ ಸೂಪರ್ ಲಾಂಗ್ ಜರ್ನಿ, ಆವಾಗ ಏರ್ ಹೋಸ್ಟೆಸ್ ಅವರು ಇಲ್ಲೇ ಮಲ್ಗೋದು ಅಂತೆ. ಎಷ್ಟು ಚಿಕ್ಕ ಸ್ಪೇಸ್ ಅಂತ ಅನಿಸುತ್ತೆ, ಬಟ್ ಅವ್ರು ಹೇಳಿದ್ರು ಮೇಲ್ಗಡೆ ಡೆಕ್ ಇದೆ, ಸೊ ಅಲ್ಲಿ ಆರಾಮದಲ್ಲಿ ನಾವು ಮಲ್ಕೋಬೋದು ಅಂತ. Hello sir. That's lovely. ಜನರಲಿ ನಾವು ನೈಟ್ ಫ್ಲೈಟ್ಸ್ ಅಥವಾ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ದಿಸ್ ವಾಸ್ ದ ಫಸ್ಟ್ ಟೈಮ್ ಡೇ ಫ್ಲೈಟ್, ವೆರಿ ಕಂಫರ್ಟಿಂಗ್ ಆಗಿತ್ತು. ವಿ ಲ್ಯಾಂಡೆಡ್ ದುಬೈ. Bye. ಕ್ರೂ ಮೆಂಬರ್ಸ್ ಎಲ್ಲ ಬಾಯ್ ಹೇಳೋ ಜೊತೆಗೆ ಹಿಂಗೆ ಇರ್ತದೆ, ಅದು ಹಾರ್ಟ್ ಅಲ್ವಾ, ಹಿಂಗೆ ಮಾಡಿದ್ರೆ ಥಮ್ಸ್ ಅಪ್ ಅಲ್ಲ, ಏನು ಜೋಶ್ ಅಲ್ವಾ. ಎನಿವೇಸ್ ಇಲ್ಲಿ ಟೆಂಪರೇಚರ್ ಎಷ್ಟು ಗೊತ್ತಾ, 41 ಡಿಗ್ರಿ ಅಲ್ಲ ಇವಾಗ ಈ ಟೈಮಲ್ಲಿ. ಇವಾಗ ಸಂಜೆ 7 o'clock. ಸೊ ಟೆಂಪರೇಚರ್ 41 ಡಿಗ್ರಿ. ಈ ಟೈಮಲ್ಲಿ ಅಂದರೆ ಯೋಚನೆ ಮಾಡಿ, ಇವರು ಹೊರಗಡೆ ಹೋಗಿದ ತಕ್ಷಣ ಕರ್ಗೋಗ್ತಾರೆ ಸ್ವೆಟ್ಟಲ್ಲಿ. ಏರ್ಪೋರ್ಟಿಂದ ಹೊರಗಡೆ ಬಂದಿದ್ದೀವಿ. ಬೆಂಕಿ ಥರ ಇದೆ. ಇವಾಗ ರಾತ್ರಿನೂ ಆಗಿಲ್ಲ, 7:30 ಅನ್ಸುತ್ತೆ. ಬಟ್ 40 ಡಿಗ್ರಿ ಇದೆ. ಬೆಳಿಗ್ಗೆ ಎಷ್ಟಿರ್ಬೋದು ಯೋಚನೆ ಮಾಡಿ, ಪೀಕ್ ಸಮ್ಮರ್. ಅಯ್ಯೋ ಬೇಗ ಟ್ಯಾಕ್ಸಿ ಒಳಗಡೆ AC ಇರುತ್ತಾ, ಹೋಗಿ ಕೂತ್ಕೊಳ್ಳೋದೆ. ಅಲ್ಲಿಂದ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಇವತ್ತು, ಅಲ್ಲೂ AC ಇರುತ್ತಾ. AC ಇಲ್ಲದೆ ಇಲ್ಲಿ ತುಂಬ ಕಷ್ಟ ಅಪ್ಪ ಬದುಕೋದಕ್ಕೆ. ಇವತ್ತು ಇಲ್ಲಿಂದ ಹಲವಾರು ಬದಲಾವಣೆಗಳು ಶುರುವಾಗುತ್ತೆ. ಅದು ಏನು ಅಂತ ಗೊತ್ತಾಗಬೇಕು ಅಂದರೆ ಕೀಪ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ನಿಮಗೆ ಕೆಲವೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಕೂಡ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಟ್ ಆಫ್ ಚೇಂಜಸ್ ಕೂಡ ಆಗುತ್ತೆ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಓಕೆ, ಟೇಕ್ ಕೇರ್, ಬಾಯ್.